ಕರ್ನಾಟಕ ತುಳು ಸಾಹಿತ್ಯ ಅಕಾಡೆಮಿ ವತಿಯಿಂದ ಮಂಗಳೂರು ನಂತೂರು ಶ್ರೀ ಭಾರತಿ ಸಮೂಹ ಸಂಸ್ಥೆಯ ಶ್ರೀ ಭಾರತಿ ಪದವಿ ಕಾಲೇಜಿನ ಸಹಯೋಗದಲ್ಲಿ ಕಾಲೇಜಿನ ರಂಗಮಂದಿರದಲ್ಲಿ ಉದಿಪು 2020 ಕಾರ್ಯಕ್ರಮ ನಡೆಯಿತು. ಮಂಗಳೂರು ಶಾಸಕ ವೇದವ್ಯಾಸ್ ಕಾಮತ್ ಮಾತನಾಡಿ, ತುಳು ಸಾಹಿತ್ಯ ಅಕಾಡೆಮಿ ರೂಪಿಸಿದ ವಿವಿಧ ಯೋಜನೆಗಳಿಗೆ ಸರ್ಕಾರ ಬೆಂಬಲ ನೀಡಲಿದೆ. ತುಳು ಭಾಷೆಯನ್ನು ರಾಜ್ಯ ಭಾಷೆಯನ್ನಾಗಿಸುವ ಬಗ್ಗೆ ಸರ್ಕಾರ ಅನುಮೋದಿಸಲಿದೆ. ತುಳುವನ್ನು 8ನೇ ಪರಿಚ್ಛೇದಕ್ಕೆ ಸೇರಿಸುವ ಸಮಯವು ಹತ್ತಿರ ಬಂದಿದೆ ಎಂದು ಹೇಳಿದರು. ಅದು ವಿಶೇಷವಾದ ಜನಕಲ್ನ ಗಮನ ದೆತ್ತೊಂದಂಚಿನ ಗಮನ ಕೊರ್ಪುನಂಚಿನ ಬೇಳೆ ಬಂದಿದೆ. ತುಳು ಲಿಪಿಗೆ ವಿಶೇಷವಾದ ಒತ್ತು ಕೊರಡು ಜನಕಲಕ್ಕೆ ಸಹಕಾರ ಕೊಡುವ ಸಂಬಂಧಿಸಿದ ನಾನು ನನ್ನ ಫೇಸ್ಬುಕ್ ಪೇಜ್ ತುಳು ಲಿಪಿಯ ಬಗ್ಗೆ ವಿಶೇಷವಾದ ರೈತ ವ್ಯವಸ್ಥೆಯನ್ನು ಪಾಡುತ್ತಿದೆ. ದಾಯಗಳು ಪಂಡ ಪಣ್ಣಿನ ಪಾತ್ರ ಸತ್ಯ ಉಂಟು ನಮ್ಮ ಪೂರ ತುಳುವೇರಿ. ಕರ್ನಾಟಕ ತುಳು ಸಾಹಿತ್ಯ ಅಕಾಡೆಮಿ ಅಧ್ಯಕ್ಷ ದಯಾನಂದ ಜಿ ಕತ್ತಲ್ ಸರ್ ಅವರು ಅಧ್ಯಕ್ಷತೆಯನ್ನು ವಹಿಸಿ ಮಾತನಾಡಿ, ಮುಖ್ಯಮಂತ್ರಿ ಯಡಿಯೂರಪ್ಪ ಅವರು ತುಳುನಾಡ ಉತ್ಸವವನ್ನು ನಡೆಸಲು ಒಪ್ಪಿದ್ದಾರೆ. ಇನ್ನು ಮುಂದೆ ಕರಾವಳಿ ಉತ್ಸವದ ಬದಲಾಗಿ ತುಳುನಾಡ ಉತ್ಸವವೇ ನಡೆಯಲಿದೆ ಎಂದರು. ಸಾಲದ ಜೋಕುಲ ಬತ್ತದೆ ಮೂಲ ಬತ್ತದ ಅಕಲ್ನ ಪ್ರದರ್ಶನ ಮಲ್ಪು ಬೇರೆ ಅದ್ಯತನ ಬೊರ್ಲ ಕಂಠದ ಲೇಸದ ಉದಿಪನ ಒಯ್ಯ ಅಪ್ಪೆನ ಕೈತಾನೆ ವಿದ್ಯಾರ್ಥಿಗಳ ಮಾತೆಲ್ಲ ವಿನಂತಿ ಮಲ್ಪನಿದ್ದೆ. ತುಳು ಭಾಷಾ ಸಂಸ್ಕೃತಿದ ಅವೇನು ಒಲಿಪುಗೋಡಾದ ಕರ್ನಾಟಕ ತುಳು ಸಾಹಿತ್ಯ ಅಕಾಡೆಮಿ ಆನಿದ ಕಾಲಡು ವೀರಪ್ಪ ಮೊಯ್ಲಿ ಮೇರ್ನ ಕಾಲಡು ಒಂದು ಉಂಡ ಐಕಾನಿಗೆ ಸ್ವಲ್ಪ ಸದ್ದ ಮಾಡ್ತವ್ರು. ಆ ಸಂದರ್ಭಗಳು ವಿವೇಕ್ ರೈತರು ಆಯ್ತಾ ಗುರುಕಾರ್ಯಾಗಿದ್ದೇವೆ ಮಹಾನಗರ ಪಾಲಿಕೆಗಳು ಎಲ್ಲೇ ಗೋಣ ತಿಕ್ಕಿಡು ಆ ಕಾಲಘಟ್ಟಗಳು ವಿವೇಕ ರೈತರು ಅಂತ ದುಡು ನಾಡ್ತಿನಾರೆ ಕಜವರಟ್ಟಾಯಿನಾರೆ. ಮಂಗಳೂರು ಮಹಾನಗರ ಪಾಲಿಕೆ ಸದಸ್ಯೆ ಶಕೀಲಾ ಕಾವಾ ಅವರು ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿ, ಉದಿಪು ಕಾರ್ಯಕ್ರಮ ಭಾಷೆಯ ಉಳಿವಿಗಾಗಿ ಅತ್ಯಂತ ಮುಖ್ಯವಾಗಿದೆ. ಶ್ರೀ ಭಾರತಿ ಸಮೂಹ ಸಂಸ್ಥೆಯು ಈ ಬಗ್ಗೆ ವಿಶೇಷ ಕಾಳಜಿ ವಹಿಸಿರುವುದು ವಿಶೇಷವಾಗಿದೆ. ಇದು ಅನುಕರಣೀಯ. ತುಳು ಅಕಾಡೆಮಿಯ ಸಹಕಾರ ನೀಡಿದ್ದು ಅರ್ಥಪೂರ್ಣ. ಮುಂದಿನ ವರ್ಷ ಇದನ್ನು ನಡೆಸಬೇಕು. ನಾವೆಲ್ಲರೂ ಇದಕ್ಕೆ ಹೆಚ್ಚಿನ ಸಹಕಾರ ನೀಡಲು ಸಿದ್ಧ ಎಂದು ಹೇಳಿದರು. ವಿದ್ಯಾರ್ಥಿ ಲೆಕ್ಕ ಇತ್ತೇಡಲ್ಲ ಮುಲ್ತ ಲೆಕ್ಚರರ್ ಬಂದು ನಿಂಗೆ ಮುರಾನೆ ಗೊತ್ತಾಗಿದೆ. ದಯಮಾಡಿ ನಾನು ಸ್ಟೂಡೆಂಟ್ ನೀನಿದ್ದೀನಿ ಬಲ ಕುಲ್ಲು ಪೊನೊಂದಿತ್ತೆ ಬೊಕ್ಕ ಪೊನೊಂದುಲೇರಿ ನಾನು ಅಕೌಂಟೆನ್ಸ್ ಲೆಕ್ಚರರ್ ಅಂದೆ ಹಿಂಗೆ ಶಾಕ ನಾನು ಕೂಡ ಹೇಳಕ್ಕೆ ಮೇರೆ ಬಾರಿ ಶೋಕ ಕಲ್ಪವೇರ ಅಂದೆ ಜೋಗು ಬಂಡೇರು ಬಾರಿ ಎಡ್ಡ ಮಾರ್ಕ್ಸ್ ಹೆಂಗ್ಲೆಗೆ ಅಂದೆ ದಯಮಾಡಿ ಆರೆಗೆ ಬಾರಿ ಬೇಗ ಕೆಲಸ ತಿಕ್ಕದಂತ ಜೋಡು ಬಾರಿ ಎಲ್ಲೇ ಜೋಕಲ್ಲೆಕ್ಕ ಉಳ್ಳೇರು ಅಂಜದಾತ್ರ ಪ್ರವೀಣಿಗಳ ಯಾನಿ ಗುಡರ ಈ ತೇಟೆ ಕಾರ್ಯಕ್ರಮದಲ್ಲಿ ಕಲ ಇಡೀ ತಂಡಗೆ ಯಾನು ಗುಡರ ಧನ್ಯವಾದ ಕೋರೊಂದು ಎಂಕ ಈ ಸಲ ಕಾರ್ಪೊರೇಟರ್ ಆದ ಬೇಗ ಈ ಕಾರ್ಯಕ್ರಮ ತಿಕ್ಕಿನೇದಾತ್ರ ಜಿಂಜ ಮಟ್ಟದ ಸಹಕಾರ ಕೊರಿಯರ ಆತಜಿ ನಮ್ಮ ಪ್ರವೀಣ ಬಂದ್ಪುನು ನಮ್ಮ ಮುಲ್ತ ಪೂರ ಸಮೂಹ ಸಂಸ್ಥೆಗಳ ಬಂದಿನಿ ನಮ್ಮ ನೆಕ್ಸ್ಟ್ ಇಯರ್ ನೆಡ್ದು ಎಡ್ಡೆ ಕಾರ್ಯಕ್ರಮ ಈ ಸರ್ತಿ ಬಾರಿ ಒಂಜಿ ತುಳು ಸಂಸ್ಕೃತಿದ ಒಂಜಿ ಚಿತ್ರಣದ ಜೋಕ್ಲೆಗೆ ಒಂಜಿ ತುಳು ಸಂಸ್ಕೃತಿ ದಾದ ಬಂದೊಂಜಿ ಗೊತ್ತಾರ ಬೋಡಾದ ನಮ್ಮ ಕತ್ತಲ್ ಸರ್ನ ನೇತೃತ್ವ. ಬಳಿಕ ಜಿಲ್ಲೆಯ 30 ಪದವಿ ಕಾಲೇಜುಗಳ 250ಕ್ಕೂ ಅಧಿಕ ವಿದ್ಯಾರ್ಥಿಗಳಿಗೆ ತುಳುನಾಡ ಆಯ್ಸಿರೋ ಪದರಂಗೀತ, ಸಬಿಸವಾಲು, ಚಿತ್ರಮಂಟಮೆ ಮತ್ತು ಬಿರ್ಸಾದಿಗೆದ ಕಜ್ಜೋ ಎಂಬ ಸ್ಪರ್ಧೆಗಳನ್ನು ಆಯೋಜಿಸಲಾಗಿತ್ತು. ಪೂರ್ಣಕುಂಭ, ಚಂಡೆ ಮತ್ತು ನಾಸಿಕ್ ವಾದನಗಳೊಂದಿಗೆ ಆಕರ್ಷಕ ಮೆರವಣಿಗೆ, ಸೆಲ್ಫಿ ಕಾರ್ನರ್, ಸಿರಿಗಳಿಂದ ಅಲಂಕೃತ ದ್ವಾರಗಳು, ಶುಚಿ ರುಚಿಯಾದ ತುಳು ಸಂಸ್ಕೃತಿ ಆಹಾರಗಳನ್ನೊಳಗೊಂಡ ಊಟ, ತಿಂಡಿ, ಉಪಹಾರ, ಅತಿಥಿ ಅಭ್ಯಾಗತರ ಹಾಗೂ ವಿವಿಧ ಕಾಲೇಜು ವಿದ್ಯಾರ್ಥಿಗಳ ಋನ್ಮನವನ್ನು ಗೆದ್ದಿತು. ಮಂಗಳೂರು ಶಾಸಕ ವೇದವ್ಯಾಸ್ ಕಾಮತ್, ಹುಬ್ಬಳ್ಳಿ ಅನನ್ಯ ಪಿಟ್ಸ್ ಮಾಲಕ ಗೋವಿಂದ ಭಟ್, ತುಳು ಅಕಾಡೆಮಿ ಸದಸ್ಯ ನಾಗೇಶ್ ಕುಲಾಲ್, ಶ್ರೀ ಭಾರತಿ ಸಮೂಹ ಸಂಸ್ಥೆಯ ಕಾರ್ಯದರ್ಶಿ ಶ್ರೀಕೃಷ್ಣ ನಿರಮೂಲೆ, ಕಾರ್ಯಾಲಯ ಕಾರ್ಯದರ್ಶಿ ಎಂಟಿ ಭಟ್, ಆಡಳಿತಾಧಿಕಾರಿ ಪ್ರೊಫೆಸರ್ ಕೆ ಶಂಕರ ಭಟ್, ಶ್ರೀ ಭಾರತಿ ಪದವಿ ಕಾಲೇಜಿನ ಪ್ರಾಂಶುಪಾಲ ಪ್ರೊಫೆಸರ್ ಜೀವನ್ ದಾಸ್, ಕಲಾಭಾರತಿ ಸಂಯೋಜಕ ಪ್ರವೀಣ್ ಪಿ, ಉಪ ಪ್ರಾಂಶುಪಾಲರಾದ ಗಂಗರತ್ನ ಮುಗುಳ್ಳಿ ಮತ್ತು ಉಪನ್ಯಾಸಕ ಅಶೋಕ್ ಎಸ್, ಕಲಾಭಾರತಿ ಕಾರ್ಯದರ್ಶಿ ಮಿಥುನ್ ರಾಜ್ ಮೊದಲಾದವರು ಉಪಸ್ಥಿತರಿದ್ದರು. ಮಹಮ್ಮದ್ ಅಲಿ, ವಿ4 ನ್ಯೂಸ್ 24/7 ವಿಟ್ಲ.